ಖಾಸಗಿ ವಾಹನಗಳಿಗೆ ಪ್ರವೇಶ ಇಲ್ಲ ಎನ್ನುವ ಸೂಚನಾ ಫಲಕ ಪ್ರವೇಶ ದ್ವಾರದ ಬಳಿಯೇ ಇದ್ರೂ ಕೂಡ ಬಿಸಿ ರೋಡಿನ ಮಿನಿ ವಿಧಾನಸೌಧದ ಆವರಣ ಖಾಸಗಿ ವಾಹನಗಳ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಮಿನಿ ವಿಧಾನಸೌಧದ ಆವರಣ ಬಿಸಿ ರೋಡಿನ ಮಿನಿ ಪಾರ್ಕಿಂಗ್ ಏರಿಯಾವಾಗಿ ಮಾರ್ಪಟ್ಟಿದ್ದು ಖಾಸಗಿ ವಾಹನಗಳೇ ತುಂಬಿ ಹೋಗಿದೆ. ಖಾಸಗಿ ಕಾರು, ಬೈಕ್ಗಳು ಮಾತ್ರವಲ್ಲ, ಆಟೋ ರಿಕ್ಷಾಗಳು ಕೂಡ ಮಿನಿ ವಿಧಾನಸೌಧದ ಆವರಣದಲ್ಲಿ ನಿಲ್ಲೋದಿಕ್ಕೆ ಆರಂಭ ಆಗಿದೆ. ಮಿನಿ ವಿಧಾನಸೌಧದ ಆವರಣದಲ್ಲಿ ವಾಹನಗಳ ಅಡ್ಡಾದಿಡ್ಡಿ ಪಾರ್ಕಿಂಗ್ನಿಂದಾಗಿ ಸ್ವತಃ ತಹಶೀಲ್ದಾರ್ ಅವರ ಜೀಪನ್ನೇ ಆವರಣದ ಒಳತರಲು ಪರದಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣಗೊಳ್ತಾ ಇದೆ. ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡಿದವರನ್ನ ತಹಶೀಲ್ದಾರ್ ರಶ್ಮಿ ಎಸ್ಆರ್ ಅವರು ತರಾಟೆಗೆತ್ತಿಕೊಂಡಿದ್ದಾರಲ್ಲದೆ ವಾಹನಗಳನ್ನ ತೆರವುಗೊಳಿಸೋದಕ್ಕೆ ಸ್ಥಳದಲ್ಲಿದ್ದ ಪೊಲೀಸರಿಗೆ ಸೂಚಿಸಿದ್ದಾರೆ. ಬಿಸಿ ರೋಡಿನಲ್ಲಿ ಪಾರ್ಕಿಂಗ್ ಸಮಸ್ಯೆ ಹಲವು ವರ್ಷಗಳ ಸಮಸ್ಯೆಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಮಿನಿ ವಿಧಾನಸೌಧದ ಆವರಣ ಪಾರ್ಕಿಂಗ್ ಸ್ಥಳವಾಗಿ ಗುರುತಿಸಿಕೊಳ್ತಾ ಇದೆ.